ಎಸ್ ಪಿ ಅವರು ಇವತ್ತು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಪ್ರಾಯಶಃ ನಿಮಗೆಲ್ಲರಿಗೂ ಗೊತ್ತಿದೆ, ಕಳೆದ ವಾರ ಬೆಳ್ತಂಗಡಿ ತಾಲೂಕಿನಲ್ಲಿ ಒಬ್ಬ ಅಮಾಯಕನನ್ನು ಬಂಧಿಸಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಘಟನೆಗಳನ್ನು ನೀವೆಲ್ಲರೂ ಮಾಧ್ಯಮದ ಮೂಲಕ ನೀವು ಎಲ್ಲ ಸ್ನೇಹಿತರು ಬಂದಿದ್ರಿ, ನೀವು ನೋಡಿದ್ದೀರಿ. ಪ್ರಾಯಶಃ ಅದಾದ ನಂತರ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಧರ್ಮಸ್ಥಳದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಆ ಧರ್ಮಸ್ಥಳದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತಾಡಿರ್ತಕ್ಕಂಥ ಮಾತುಗಳಿಗೆ ನಾವು ಉತ್ತರ ಕೊಡಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಸೃಷ್ಟಿ ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಹಾಗೆ ಇರಲಿಲ್ಲ ಅದು. ಅವರು ಕಾಂಗ್ರೆಸ್ನ ಜಿಲ್ಲೆಯ ವಕ್ತಾರನ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಎನ್ನುವಂಥ ನೇರ ಆಪಾದನೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಒಬ್ಬರು ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು IPS ಅಧಿಕಾರಿಯೊಬ್ಬರು ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ಕಂಡಾಗ ಇದು ಯಾರೋ ಕಾಂಗ್ರೆಸ್ನ ವಕ್ತಾರರು ಮಾಡಿದ ರೀತಿಯಲ್ಲಿ ಇದು ಭಾಸ ಆಗ್ತಾ ಇತ್ತು. ಅವರು ಮಾಡಿರ್ತಕ್ಕಂಥ ಆರೋಪಗಳಲ್ಲಿ ನಾವು ಶಾಸಕರ ಮನೆಗೆ 3 ಜನ ಪೊಲೀಸ್ ಅಧಿಕಾರಿಗಳನ್ನು ಕಳಿಸಿ ನೋಟಿಸ್ ಕೊಡಲಿಕ್ಕೆ ಹೋಗಿದ್ವಿ ಎನ್ನುವಂಥದ್ದು ಅವರ ಮೊದಲ ಆರೋಪ. ನನ್ನ ಮನೆಯಲ್ಲಿ CC ಕ್ಯಾಮೆರಾ ಇದೆ. ನನ್ನ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆ ಬಂದಾಗ ಎಷ್ಟು ಜನ ಬಂದಿದ್ರು ಎನ್ನುವಂಥ ದಾಖಲಾತಿಗಳಿದೆ. ಪ್ರಾಯಶಃ ಇಷ್ಟು ಪರಿಜ್ಞಾನ ಇಲ್ಲದೆ ಒಬ್ಬರು SP ಅವರು ಯಾಕೆ ಈ ರೀತಿಯ ಸ್ಟೇಟ್ಮೆಂಟನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದಾರೆ ಎನ್ನುವಂಥದ್ದು ನನಗೆ ಗೊತ್ತಿಲ್ಲ. ಅವತ್ತು ಸುಮಾರು 15ಕ್ಕೂ ಹೆಚ್ಚು ಪೊಲೀಸ್ನವರು ಬೆಳಿಗ್ಗೆ ನೋಟಿಸ್ ಕೊಡಲಿಕ್ಕೆ 3 ವಾಹನದಲ್ಲಿ ನನ್ನ ಮನೆಗೆ ಬಂದಿದ್ದರು. ಅಂದರೆ ಇದನ್ನು ಯಾಕೆ ಈ ರೀತಿ ತಿರುಗಿಸ್ತಕ್ಕಂಥ ಪ್ರಯತ್ನವನ್ನು SP ಅವರು ಮಾಡಿದ್ದಾರೆ ಎನ್ನುವಂಥದ್ದಕ್ಕೆ ಉತ್ತರವನ್ನು ಅವರು SP ಅವರು ಕೊಡಬೇಕಾಗಿದೆ. ಅವತ್ತು ನಾವು ನೋಟಿಸ್ ಕೊಡಲಿಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಜನ ಸೇರಿರುವ ಕಾರಣಕ್ಕೋಸ್ಕರ ನಾವು ಫೋರ್ಸನ್ನು ಹಾಕಬೇಕಾಯಿತು ಅಂತ ಹೇಳಿದರು. ಪ್ರಾಯಶಃ ಅವರು ಪೊಲೀಸ್ನ ಅಧಿಕಾರಿಗಳು ಸುಮಾರು 11:30 ಸುಮಾರು 15ಕ್ಕಿಂತ ಹೆಚ್ಚು ಪೊಲೀಸ್ನವರು ಬಂದಿದ್ದರು. ಬಂದ ತಕ್ಷಣ ನೋಟಿಸ್ ಕೊಟ್ಟು ನಮ್ಮ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಪ್ರಾಯಶಃ ಆ ಸಂದರ್ಭದಲ್ಲಿ ನಮ್ಮ ವಕೀಲರಿಗೆ ಕರೆ ಮಾಡಿ, ನಮ್ಮೆಲ್ಲ ಮುಖಂಡರಿಗೆ ಕರೆ ಮಾಡಿದಾಗ ಅವರು ಒಂದೇ ಮಾತು ಹೇಳಿರ್ತಕ್ಕಂಥದ್ದು, ಅರೆಸ್ಟ್ ಮಾಡೋದಿದ್ರೆ ಕಾನೂನು ರೀತಿಯಲ್ಲಿ ಅರೆಸ್ಟ್ ಮಾಡಬೇಕು. ಯಾರೇ ಒಬ್ಬ ನನ್ನನ್ನು ಅರೆಸ್ಟ್ ಮಾಡಬೇಕಾದ್ರೆ ಅವರು ಅರೆಸ್ಟ್ ನೋಟಿಸ್ ಕೊಡಬೇಕು. ಯಾವ ಸಮಯದಲ್ಲಿ ಎಲ್ಲಿಂದ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ ಅನ್ನುವಂಥ ನೋಟಿಸನ್ನು ಕೊಟ್ಟು ಅರೆಸ್ಟ್ ಮಾಡಿ ಅನ್ನುವಂಥದ್ದನ್ನು ಹೇಳಿತ್ತು. ಆದರೆ ಅವರು ಸಂಜೆ 7 ಗಂಟೆಯವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಸನ್ನು ಕೊಡದೆ ಸಂಜೆ 7 ಗಂಟೆಯವರೆಗೂ ನಮ್ಮ ಜೊತೆ ಬರಬೇಕೆನ್ನುವಂಥ ಆಗ್ರಹವನ್ನು ಮಾಡಿ ಕಾನೂನು ರೀತಿಯಲ್ಲಿ ಅವರು ಆ ಪ್ರಕ್ರಿಯೆಯನ್ನು ಮಾಡದೆ ಅಸಂವಿಧಾನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಿರೋ ಕಾರಣಕ್ಕೋಸ್ಕರನೇ ಅವತ್ತು 7 ಗಂಟೆಯವರೆಗೆ ಅವರು ನಮ್ಮ ಮನೆಯಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ದೌರ್ಜನ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಎನ್ನುವ ಕಾರಣಕ್ಕೋಸ್ಕರ ಪೊಲೀಸ್ ಫೋರ್ಸನ್ನು ಹಾಕ್ತಾರೆ ಅಂತ ಆದರೆ ಇಲ್ಲಿರ್ತಕ್ಕಂಥ ಸಂಸದರು ಇರ್ಬೋದು, ಇಲ್ಲಿರ್ತಕ್ಕಂಥ MLAಗಳಿರ್ಬೋದು, ನಮ್ಮೆಲ್ಲ ಮನೆಗಳಲ್ಲಿ ದಿನ 100 ಜನ ಸಾರ್ವಜನಿಕರು ಬಂದು ಸೇರ್ತಾರೆ. ಆ ಸಂದರ್ಭದಲ್ಲಿ ಇವರು ಪ್ರೊಟೆಕ್ಷನ್ಗೆ ಪೊಲೀಸ್ ಫೋರ್ಸನ್ನು ಹಾಕ್ತಾರ? ಒಬ್ಬ SP ಆಗಿ ಈ ರೀತಿ ಅಸಂವಿಧಾನಿಕವಾಗಿರ್ತಕ್ಕಂಥ ಒಂದು ಕಾಂಗ್ರೆಸ್ನ ವಕ್ತಾರ ರೀತಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಡಬೇಕಾಗ್ತದೆ? SP ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ನಾವು ರಸ್ತೆ ಕಿರಿದಾಗಿತ್ತು, 20 ಫೀಟ್ ಅಗಲ ಇದ್ದ ರಸ್ತೆ ಇತ್ತು, ಆ ಕಾರಣಕ್ಕೋಸ್ಕರ ನಾವು ಸಂಜೆ ಹೊತ್ತಿಗೆ 7 ಗಂಟೆಗೆ ಪೊಲೀಸ್ ಫೋರ್ಸನ್ನು ವಿಡ್ರಾ ಮಾಡಿದ್ವಿ ಅಂತೇಳಿ. ಒಬ್ಬ SP ಅವರಿಗೆ ಇಂತಹ ಸಾಮಾನ್ಯ ಪರಿಜ್ಞಾನ ಇಲ್ಲ ಅಂತ ಹೇಳಿದರೆ, ಒಬ್ಬ ಅಪರಾಧಿ ನಿಜವಾಗ್ಲೂ ಅಪರಾಧಿಯನ್ನು ಹಿಡೀಲಿಕ್ಕೆ ಬಂದಿದ್ದರೆ ಅಲ್ಲಿ ಮಾರ್ಗ ಸರಿ ಇಲ್ಲ ಅಂತ ಹೇಳಿ ಬಿಟ್ಟು ಹೋಗ್ತಾರ? ಮಾರ್ಗ ಚಿಕ್ಕದು ಅಂತ ಹೇಳಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇದೆಯಾ? ಹಾಗಾದರೆ ನಿಮ್ಮ ಉದ್ದೇಶ ಏನು? ಯಾವ ಉದ್ದೇಶಕ್ಕೆ ನೀವು ಬಂದಿರೋದು? ಅದರ ನಂತರ ಮುಂದುವರೆದು ಹೇಳ್ತಾರೆ, ನಾವು ಪೊಲೀಸ್ ಫೋರ್ಸ್ ವಿಡ್ರಾ ಮಾಡಲಿಕ್ಕೆ ನನಗೆ ಒಬ್ಬರು ಜನಪ್ರತಿನಿಧಿ ಹೇಳಿದರು, ಆ ಕಾರಣಕ್ಕೋಸ್ಕರ ನಾವು ಬಿಟ್ಟು ಹೋದ್ವಿ ಅಂತೇಳಿ.
ನನಗೆ ಸ್ಪಷ್ಟಪಡಿಸಬೇಕು ಎಸ್ ಪಿ ಅವರೇ, ನೀವು ಕಾಗಕ್ಕನ ಕಥೆಯನ್ನು ನಮಗೆ ಹೇಳಬೇಡಿ. ನೀವು IPS ಬರೆದು ಪಾಸಾಗಿ ಇವತ್ತು ಈ ಜಿಲ್ಲೆಯ ವರಿಷ್ಠಾಧಿಕಾರಿ ಆಗಿರ್ತಕ್ಕಂಥವ್ರು. ಅಲ್ಲಿ ನಮ್ಮ ಮನೆಯಲ್ಲಿ ಅವತ್ತು ಗ್ರಾಮ ಪಂಚಾಯತ್ ಸದಸ್ಯರಿದ್ದರು, ಅವರು ಜನಪ್ರತಿನಿಧಿಗಳು. ತಾಲೂಕ್ ಪಂಚಾಯತ್ ಸದಸ್ಯರಿದ್ದರು, ಅವರು ಜನಪ್ರತಿನಿಧಿಗಳು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಿದ್ದರು, ಹಾಲ್ನ ಸೊಸೈಟಿಯ ಅಧ್ಯಕ್ಷರುಗಳಿದ್ದರು, ಶಾಸಕರಿದ್ದರು, ವಿಧಾನ ಪರಿಷತ್ ಶಾಸಕರಿದ್ದು, ಸಂಸತ್ ಸದಸ್ಯರಿದ್ದರು. ನೀವು ನಿರ್ದಿಷ್ಟವಾಗಿ ಹೇಳಿ, ಇಂಥವರು ನನಗೆ ಸೂಚನೆ ಕೊಟ್ಟರು, ಆ ಕಾರಣಕ್ಕೋಸ್ಕರ ಬಿಟ್ಟು ಹೋದೆ ಅಂತೇಳಿ ಹೇಳಿದ್ರು. ಅದಕ್ಕೆ ಮತ್ತೆ ಉತ್ತರ ಕೊಡಬೇಕು. ಒಬ್ಬ ಅಪರಾಧಿಯನ್ನು ಅರೆಸ್ಟ್ ಮಾಡಲಿಕ್ಕೆ ಬಂದಾಗ ಜನಪ್ರತಿನಿಧಿ ಹೇಳಿದ ತಕ್ಷಣ ನೀವು ಬಿಟ್ಟು ಹೋಗುವುದಂತಾದರೆ ಅದು ಯಾವ ಕಾನೂನು ಅಂತ ಹೇಳುವಂಥದ್ದನ್ನು ಸಹ ನೀವು ಹೇಳಬೇಕು. ದಾರಿ ತಪ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರಾಯಶಃ ಇವತ್ತು ಅವತ್ತಿನ ಘಟನೆಯಲ್ಲಿ ಕಾನೂನು ಎಲ್ರಿಗೂ ಒಂದೇ ರೀತಿ ಅನ್ನುವಂಥ ಮಾತನ್ನು ಹೇಳಿದರು. ನಮ್ಮ ತಾಲೂಕಿನಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಕಾನೂನಿನ ದೃಷ್ಟಿಕೋನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಲೋಪಗಳನ್ನು ಎಸಗಿದ್ದಾರೆ ಎನ್ನುವಂಥದ್ದನ್ನು ನಮ್ಮ ಶಂಭು ಶರ್ಮಾ ಅವರು ಹೇಳ್ತಾರೆ. ಆದರೆ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಹಕ್ಕುಗಳನ್ನು ಮತ್ತು ಶಕ್ತಿಯನ್ನು ತುಂಬಿದ್ದಾರೆ. ಈ ದೇಶದಲ್ಲಿ ಅದೆಷ್ಟೋ ಪೊಲೀಸ್ ಠಾಣೆಗಳ ಎದುರುಗಳೇ ಪ್ರತಿಭಟನೆಗಳಾಗಲೇ ಇಲ್ವಾಗಾದರೆ. ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಅವತ್ತು ED ಅವರು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಯಾವುದೋ ಕಾರಣಕ್ಕೆ ವಿಚಾರಣೆಗೆ ED ಅವರ ಆಫೀಸಿಗೆ ಕರ್ಕೊಂಡು ಬಂದಾಗ ಇದೇ ಪೊಲೀಸ್ ED ಆಫೀಸ್ನ ಮುಂದೆ ಕಾಂಗ್ರೆಸ್ನವರು ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದರು? ಅವತ್ತು ಯಾವ ರೀತಿಯಾದಂತಹ ಕೇಸ್ ಆಯ್ತಾ? ಇನ್ಕಮ್ ಟ್ಯಾಕ್ಸ್ ಆಫೀಸ್ನ ಎದುರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ಮಾಡಿದರು? ಯಾವುದಾದ್ರೂ ಕೇಸ್ ಆಯ್ತಾ? ಈ ರಾಜ್ಯದಲ್ಲಿ ಎಷ್ಟೋ ಈ ರೀತಿಯ ಸಂದರ್ಭಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಸಾರ್ವಜನಿಕರ ಹಕ್ಕು. ಅದು ಪ್ರತಿಭಟನೆ ಮಾಡಿದ್ದಾರೆ ಎನ್ನುವಂಥ ಕಾರಣಕ್ಕೋಸ್ಕರ FIR ಆಗ್ತೇವೆ, ಈ ರೀತಿಯ ದೌರ್ಜನ್ಯವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಪೊಲೀಸ್ ಇಲಾಖೆ ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಪೊಲೀಸ್ ವರಿಷ್ಠಾಧಿಕಾರಿಯವರು ಈ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಮಾತನ್ನು ಪ್ರತಿಗೋಷ್ಠಿಯಲ್ಲಿ ಹೇಳ್ತಾರೆ. ಆ ಜಾಗ ಸರ್ಕಾರಿ ಜಾಗವ ಖಾಸಗಿ ಜಾಗವ ಇನ್ನು ತನಿಖೆ ಹಂತದಲ್ಲಿದೆ ಅಂತೇಳಿ. ನಮ್ಮ SP ಅವರು ಯಾವ ಜಮಾನದಲ್ಲಿದ್ದಾರೆ ಅಂತ ನಾನು ಕೇಳಬೇಕಾಗ್ತದೆ. ಆ ಸ್ಪಾಟಿಗೆ ಹೋದವರು ತಹಶೀಲ್ದಾರ್, ಆ ಸ್ಪಾಟಿಗೆ ಹೋಗಿರ್ತಕ್ಕಂಥವರು ಸರ್ಕಲ್ ಇನ್ಸ್ಪೆಕ್ಟ್ರು. ಇವತ್ತು ಕರ್ನಾಟಕ ಸರ್ಕಾರದ ಮೂಲಕ ದಿಶಾಂಕ್ ಆ್ಯಪ್ ಎನ್ನುವಂಥ ಒಂದು ಆ್ಯಪ್ ಇದೆ. ಆ ಆ್ಯಪ್ ಪ್ರತಿಯೊಬ್ಬ ತಹಶೀಲ್ದಾರ್ ಹತ್ರನಿದೆ, ಪ್ರತಿಯೊಬ್ಬ VA ಹತ್ರನಿದೆ, ಸರ್ವೇಯರ್ ಹತ್ರನಿದೆ. ಆ ಜಾಗದಲ್ಲಿ ಹೋಗಿ ದಿಶಾಂಕ್ ಆ್ಯಪಲ್ಲಿ ನಿಂತರೆ ಇದು ಯಾವ ಸರ್ವೆ ನಂಬರ್, ಇದು ಯಾವ ಸರ್ಕಾರಿಯ ಖಾಸಗಿ ಅನ್ನುವಂಥದ್ದು ಬರ್ತದೆ. SP ಅವರು ಮೊನ್ನೆ ಒಂದು ವಾರ ಕಳೆದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಆ ಜಾಗ ಸರ್ಕಾರಿಯ ಖಾಸಗಿ ಅನ್ನುವಂಥದ್ದನ್ನು ವಿಚಾರಣೆ ಹಂತದಲ್ಲಿ ಇದೆ ಅಂತೇಳಿ. പക്ഷേ ಇಷ್ಟು ಸಾಮಾನ್ಯ ಜ್ಞಾನ ಒಬ್ಬ SP ಅವರಿಗೆ ಇಲ್ವಾ? ಈ ರೀತಿಯಾಗಿ ಒಟ್ಟು ಪತ್ರಿಕಾಗೋಷ್ಠಿಯ ಮೂಲಕ ಈ ಜಿಲ್ಲೆಯ ಕಾಂಗ್ರೆಸ್ಸಿಗರಿಗೋ ಅಥವಾ ರಾಜ್ಯದ ಮುಖ್ಯಮಂತ್ರಿಗಳಿಗೋ ಮೆಚ್ಚಿಸುವಂಥ ವ್ಯವಸ್ಥೆಯನ್ನು ಒಬ್ಬ ಕಾಂಗ್ರೆಸ್ ವಕ್ತಾರನ ರೀತಿಯಲ್ಲಿ ಈ ಜಿಲ್ಲೆಯ SP ಅವರು ಮಾಡಿರುವ ಕಾರಣಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯ ಮೂಲಕ ಈ ಒಂದಷ್ಟು ಅಂಶಗಳನ್ನು ಸ್ಪಷ್ಟಪಡಿಸಬೇಕಾಯಿತು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಾಯಶಃ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನಿನ ರೀತಿಯಲ್ಲಿ ಒಂದಷ್ಟು ಲೋಪಗಳನ್ನು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಿರಿಯರು ಆಗಿರ್ತಕ್ಕಂಥ K. ಶರ್ಮರವರು ಇದನ್ನು ವಿವರಿಸಲಿಕ್ಕಿದ್ದಾರೆ. ಹರೀಶ್ ಪೂಂಜರ ಮನೆಗೆ ಹೋಗಲಾಗಾಯಿತು, ಏನೇನು ಆಗಿದೆ ಎಂಬುದು ನನಗೆ ಸಂಪೂರ್ಣ ತಿಳಿದಿದೆ. ಮೊಟ್ಟ ಮೊದಲು ಏನು ಹೇಳ್ತೇನೆ ಅಂತ ಹೇಳಿದರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾನೂನು ಬಾಹಿರವಾಗಿ ಒಬ್ಬ ಜನಪ್ರಿಯ ಶಾಸಕನನ್ನು ಕೇವಲ 2 ವರ್ಷ
ಸಜೆ ಇರುವಂತಹ ಸೆಕ್ಷನ್ ಒಳಗಡೆ ಅದು ಒಂದು ನಾನ್ ಬೇಲೇಬಲ್ ಕೇಸ್ 353. ಅದಕ್ಕೆ ಸಜೆ ಮ್ಯಾಕ್ಸಿಮಮ್ ಇರುವುದು 2 ವರ್ಷ. ಹೇಗಾದರೂ ಮಾಡಿ ಅರೆಸ್ಟ್ ಮಾಡಿ ಸ್ಟೇಷನಿಗೆ ಕರ್ಕೊಂಡು ಬೇಕು ಎಂಬಂತಹ ಒಂದು ಹುನ್ನಾರದಲ್ಲಿ ಇತ್ತು. ಇದು ನಮಗೆ ತಿಳಿದ ವಿಚಾರ. ಆವಾಗ ಪತ್ರಿಕಾ ಮಾಧ್ಯಮದೊಂದಿಗೆ ಈ ವಿಚಾರವನ್ನು ವಿನಿಮಯ ಮಾಡಿಕೊಂಡಾಗ ನಾನು ಹೇಳಿದ್ದೇನೆ ಅಂತ ಹೇಳಿದರೆ, ಯಾವುದೇ ಒಂದು ಅಪರಾಧದಲ್ಲಿ ಸಜೆ 7 ವರ್ಷದ ಕೆಳಗೆ ಇದ್ದರೆ ಅಥವಾ 7 ವರ್ಷದವರೆಗೆ ಇದ್ದರೆ ಕೂಡಲೇ ಆರೋಪಿಯನ್ನು ಬಂಧನ ಮಾಡಬಾರದು. ಬಂಧನ ಮಾಡುವನ್ನ ಮೊದಲೇ ವಿಚಾರಣೆಗಾಗಿ ಸೆಕ್ಷನ್ 41 CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ ನೋಟಿಸ್ ಕೊಡಬೇಕು. ಒಂದು ನೋಟಿಸ್ಗೆ ಬರಲಿಲ್ಲ ಅಂತೇಳಿ ಇನ್ನೊಂದು ನೋಟಿಸ್ ಕೊಡಬೇಕು. ಇನ್ನೊಂದು ನೋಟಿಸ್ ಕೊಟ್ಟು ಬರಲಿಲ್ಲ ಇದ್ರೆ ಮತ್ತೊಂದು ನೋಟಿಸ್ ಕೊಡಬೇಕು. ಹಾಗೂ 3 ನೋಟಿಸಿಗೂ ಬಾರದಿದ್ದರೆ ಆಮೇಲೆ ತನಿಖೆಗಾಗಿ ಆರೋಪಿ ಸಹಕರಿಸುತ್ತಿಲ್ಲ ಅಂತ ಹೇಳಿ ಕಾರಣಗಳನ್ನು ಕೊಟ್ಟು ಅಗತ್ಯ ಬಂಧನ ಮಾಡುವಂಥದ್ದನ್ನೆಲ್ಲ ರಿಪೋರ್ಟ್ ಮಾಡಿ ಮ್ಯಾಜಿಸ್ಟ್ರೇಟ್ನ ಮುಂದೆ ಕೊಂಡೋಗಿ ಆ ಮ್ಯಾಜಿಸ್ಟ್ರೇಟ್ ಕೂಲಂಕುಷವಾಗಿ ಪರಿಶೀಲಿಸಿ ಅರೆಸ್ಟ್ ಆಥರೈಸ್ ಮಾಡಬೇಕೋ ಬೇಡವೋ ಅಂತೇಳಿ ಒಂದು ನಿಶ್ಚಯಕ್ಕೆ ಬರಬೇಕು, ನಿರ್ಧಾರಕ್ಕೆ ಬರಬೇಕು. ಇದು ಯಾವುದೂ ಮಾಡದೆ ಸೀದಾ ಸ್ಟೇಷನಿಗೆ ಬನ್ನಿ ಅಂತೇಳಿ ಒತ್ತಾಯ ಮಾಡ್ತಿದ್ರು. ಆವಾಗಲೂ ನಾನು ಹೇಳಿದೆ, ಸ್ಟೇಷನಿಗೆ ಬನ್ನಿ ಅಂತೇಳಿ ಹೇಳಿ ಶಾಸಕರ ಕೆಲಸವನ್ನು ಶಾಸಕರು ಮಾಡದಂತೆ ನೀವು ಮಾಡ್ತಾ ಇದ್ದೀರಿ. ಇದು ಒಂದು ಕಾನೂನಾತ್ಮಕವಾಗಿ ಇದು ಒಂದು ಅನ್ಲಾಫುಲ್ ರಿಸ್ಟ್ರೈಂಟ್, ಅನ್ಲಾಫುಲ್ ಡಿಟೆನ್ಷನ್, ದಿಗ್ಬಂಧನ ಎಂಬ ವಿಚಾರವನ್ನು ಪತ್ರಿಕಾ ಮಾಧ್ಯಮದವರೊಂದಿಗೆ ಹೇಳಿದ್ದೇನೆ. ಇದನ್ನೆಲ್ಲ ಈ ವಿಚಾರವಾಗಿ ಎಸ್ ಪಿ ಅವರೊಂದಿಗೆ ಫೋನ್ನ ಮುಖಾಂತರ ಕೂಡ ಗಣೇಶ್ ಕಾರ್ಣಿಕ್ ಅವರು ಸುದೀರ್ಘವಾದಂತಹ ಚರ್ಚೆ ಮಾಡಿದ್ದಾರೆ. ಆವಾಗಲೂ ಎಸ್ ಪಿ ಅವರು ಏನು ಹೇಳಿದ್ದು, ಅವರು ಇವತ್ತೇ ಬರಬೇಕು ಸ್ಟೇಷನಿಗೆ ಅಂತೇಳಿ ಬಹಳ ಏರಿದ ಸ್ವರದಲ್ಲಿ ಹೇಳಿದರು. ಇವರು ಸ್ವಲ್ಪ ಏರಿದ ಸ್ವರದಲ್ಲಿ ಗಣೇಶ್ ಕಾರ್ಣಿಕ್ ಮಾತಾಡಿದರು. ಆಮೇಲೆ ಗಣೇಶ್ ಕಾರ್ಣಿಕ್ ಎಲ್ಲ ಮಾತಾಡಿದ ಮೇಲೆ ಒಂದು 15 ನಿಮಿಷದಲ್ಲಿ ಎಸ್ ಪಿ ಅವರು ಸ್ವಲ್ಪ ಮೆತ್ತಗಾಗಿ ಗಣೇಶ್ ಕಾರ್ಣಿಕ್ ಇವತ್ತು ಹೇಗಾದರೂ ಒಂದು ಬರಲಿ, ಒಂದು ಪೊಲೀಸರು ಬಂದದ್ದಕ್ಕೆ ಒಂದು ಸ್ಟೇಷನಿಗೆ ಬರಲಿ ಅಂತ ಹೇಳಿ ಒಂದು ರಿಕ್ವೆಸ್ಟಿನ ಮಾತನ್ನು ಹೇಳಿದ್ದು ಸರಿಯಾಗಿ ನನಗೆ ಕೇಳಿಸಿದೆ. ಅದನ್ನು ಗಣೇಶ್ ಕಾರ್ಣಿಕರು ಹೇಳಿದರು. ಹಾಗೆ ಗಣೇಶ್ ಕಾರ್ಣಿಕರು ಬಂದು ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಶಾಸಕರ ಎಲ್ಲರೊಂದಿಗೂ ಮಾತುಕತೆ ಮಾಡಿ ಚರ್ಚಿಸಿ ಏನು ಮಾಡೋದು, ಎಸ್ ಪಿ ಅವರು ಇಷ್ಟು ವಿನಂತಿ ಮಾಡ್ತಾ ಇದ್ದಾರೆ, ಒಮ್ಮೆ ಬರಲಿ ಅಂತೇಳಿ ಆ ವಿನಂತಿಗೋಸ್ಕರ ಸ್ಟೇಷನಿಗೆ ಹೋದರು. ಹೊರತು ಇವರು ಏನು ಹೇಳಿದ್ದಾರೆ, ನಾವೇ ಹರೀಶ್ ಪೂಂಜರನ್ನು ಶಾಸಕರನ್ನು ನಾವೇ ಕರ್ಕೊಂಡು ಹೋದ್ದು ಅಂತೇಳಿ. ಪೊಲೀಸ್ನವರು ಅಷ್ಟು ಹೇಳಿದ ಮೇಲೆ ಪೊಲೀಸ್ನವರು ಮನೆ ಬಿಟ್ಟು ಹೋದರು ಹರೀಶ್ ಪೂಂಜರ ಮನೆಯಿಂದ. ಆಮೇಲೆ ಸಾಧಾರಣ 3-3.5 ಗಂಟೆ ನಂತರ ನಾವು ಸ್ಟೇಷನ್ಗೆ ಹೋದದ್ದು. ಸ್ಟೇಷನ್ಲಿ ಯಾವುದೇ ರೀತಿಯ ಬೇಲ್ ಅಂದರೆ ಜಾಮೀನಿನ ಪ್ರಕ್ರಿಯೆ ನಡೆದಿಲ್ಲ. ಯಾಕೆಂತ ಹೇಳಿದರೆ ನಾನ್ ಬೇಲಬಲ್ ಕೇಸಿನಲ್ಲಿ ಸ್ಟೇಷನ್ನಲ್ಲಿ ಜಾಮೀನು ಕೊಡಲಿಕ್ಕೆ ಬರೋದಿಲ್ಲ, ಅದು ಕೋರ್ಟಿನ ಅಧಿಕಾರ. ಓನ್ಲಿ ಇನ್ ಎ ಕೇಸ್ ವ್ಯಾರ್ ಇಟ್ ಈಸ್ ಬೇಲೇಬಲ್, ದೆನ್ ಓನ್ಲಿ ಬೇಲ್ ಕ್ಯಾನ್ ಬಿ ಗ್ರಾಂಟೆಡ್ ಬೈ ದಿ ಪೊಲೀಸ್. ಇಲ್ಲದಿದ್ದರೆ ಅದನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮುಂದೋ ಅಥವಾ ಮ್ಯಾಜಿಸ್ಟ್ರೇಟ್ ಅವರಿಗೆ ಕೂಡ ಕೊಡ್ಲಿಕ್ಕೆ ಆಗದಿದ್ದರೆ ಅದು ಸೆಷನ್ಸ್ ಕೋರ್ಟ್ನ ಮುಂದೆ ಬರಬೇಕು. ಅಂತಹ ಪ್ರಸಂಗದಲ್ಲಿ ನಾವು ಅವರಿಗೆ ಜಾಮೀನು ಕೊಟ್ಟೆವು ಸ್ಟೇಷನ್ನಲ್ಲಿ ಅಂತ ಹೇಳುವಂಥದ್ದು ನನ್ನ ಗಮನಕ್ಕೆ ಬಂದಾಗ ನಾನು ಹೇಳಿದೆ, ಅಂಥದ್ದು ಯಾವುದೇ ಪ್ರಕ್ರಿಯೆ ಆಗಲಿಲ್ಲ. ಏನಾದರೂ ಈಗಾಗಲೇ ಮಾನ್ಯ ಶಾಸಕರು ಈ RTIಯಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಿನಲ್ಲಿ ಅರ್ಜಿ ಹಾಕಿದ್ದೇನೆ ನಾನು. ನಿಜವಾಗಿ ಅವರು ಏನಾದರೂ ಬಂಧನ ಪ್ರಕ್ರಿಯೆ ಮಾಡಿದ್ದಾರೋ ಇಲ್ಲೋ ಅಂತ ಅಲ್ಲಿ ಕೇವಲ ಒಂದು ಸ್ವಲ್ಪ ಸಮಯ ವಿಚಾರಣೆ ಮಾಡಿದಾಗೆ ಮಾಡಿದರು, ನೀವು ಹೋಗಿ ಅಂತ ಹೇಳಿದರು, ಹೊರತು ಬೇರೆ ಯಾವುದೇ ನಡೆದಿಲ್ಲ. ಆದ ಕಾರಣ ಶಾಸಕರನ್ನು ನಾವು ಬಂಧಿಸಿ ಜಾಮೀನಿನಲ್ಲಿ ಬಿಟ್ಟದ್ದು ಅಂತ ಹೇಳುವ ವಿಚಾರ ಸತ್ಯಕ್ಕೆ ದೂರವಾದಂತೆ ಕಾಣ್ತದೆ. ಅಲ್ಲಿ ಯಾವುದೇ ರೀತಿಯ ಒಂದು ವೇಳೆ ಜಾಮೀನು ಕೊಡಬೇಕಾದ್ರೆ ಅದಕ್ಕೆಲ್ಲ ಫಾರ್ಮ್ಸ್ ಇದೆ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲಿ ಪ್ರಿಸ್ಕ್ರೈಬ್ಡ್ ಫಾರ್ಮ್ಸ್ ಇದೆ. ಆ ಫಾರ್ಮ್ಸ್ ಇಲ್ಲಿ ಜಾಮೀನುದಾರ ಯಾರು, ಜಾಮೀನು ಕೊಟ್ಟವರು ಯಾರು, ಸೆಲ್ಫ್ ಬಾಂಡಲ್ಲಿ ಬಿಟ್ಟರೋ, ಸೆಲ್ಫ್ ಬಾಂಡಲ್ಲಿ ಬಿಡುವಂತಹ ಕೇಸ್ ಅಲ್ಲ, ಬಿಕಾಸ್ ಇಟ್ ಈಸ್ ನಾನ್ ಬೇಲೇಬಲ್ ಕೇಸ್. ಹಾಗಾದ ಕಾರಣ
ನಾನು ಹೇಳುವಂಥದ್ದು ಎಲ್ಲ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ವರ್ತನೆ ಮಾಡಿದ್ದಾರೆ. ಈಗಾಗಲೇ ಶಾಸಕರು ಹೇಳಿದಂತೆ ಇಡಿ ಸಮನ್ಸ್ ಬಂದಾಗ ಇಡಿ ಅವರ ಆಫೀಸಿಗೆ ಈ ವರಿಷ್ಠ ನಾಯಕರಾದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೋಗುವಾಗ ಅದನ್ನು ಅವರು ಅಲ್ಲಿಗೆ ಹೋಗುವ ಸಂದರ್ಭದಲ್ಲಿ ಅವರ ಪೊಲೀಸರು ಅಂದರೆ ಇಡಿ ಪೊಲೀಸರು ಕೆಲಸ ಮಾಡದಂತೆ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ. ನೀವೆಲ್ಲ ನೋಡಿರಬಹುದು, ಅವರನ್ನು ಪೊಲೀಸರು ಎತ್ತಿ ಬಸ್ಸಿನಲ್ಲಿ ಹಾಕಿದ್ದು, ಪೊಲೀಸ್ ಬಸ್ಸಲ್ಲಿ. ಅಂಥದ್ದು ಯಾವುದೇ ಘಟನೆ ಆಗಲಿಲ್ಲ. ಪೊಲೀಸರಿಗೆ ನಾವು ಯಾವುದೇ ಅಡ್ಡಿ ಮಾಡಲಿಲ್ಲ. ನಾವು ಕೇಳಿದ್ದಿಷ್ಟೇ, ನೀವು ಬಂದದ್ದು ಯಾಕೆ, ಆ ಬಂದ ಉದ್ದೇಶ ಏನು, ಅದಕ್ಕೆ ಉದ್ದೇಶ ಹೇಳುವುದಿಲ್ಲ, ನೋಟಿಸ್ ಕೊಡುವುದಿಲ್ಲ. ಈ ನಾನ್ ಬೇಲೇಬಲ್ ಕೇಸ್ ಇದೆ 353, ಅದಕ್ಕೆ ಈ ವಿಚಾರಣೆಗೆ ಬರಬೇಕು ಅಂತ ಹೇಳುವಂತಕ್ಕೂ ನೋಟಿಸ್ ಇಲ್ಲ. ಇದು ಎಲ್ಲ ಯಾವುದೇ ಇಲ್ಲದೆ ಕಾನೂನು ಬಾಹಿರವಾಗಿ ಪ್ರಯತ್ನ ಪಟ್ಟಾಗ ಅದನ್ನು ಕಾನೂನು ಪ್ರಕಾರವೇ ನಾವು ಅದನ್ನು ವಿರೋಧಿಸಬೇಕಾಗ್ತದೆ. ಅಂತಹ ಘಟನೆ ಮಾತ್ರ ನಡೆದು ಹೊರತು ಬೇರೆ ಯಾವುದೇ ರೀತಿಯಲ್ಲಿ SP ಅವರು ಹೇಳಿದಂತೆ ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಂತೆ ಯಾವುದೇ ಘಟನೆ ಆಗಲಿಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮೊನ್ನೆ ಈಗ ಒಂದು ಇತಿಹಾಸ ನಿರ್ಮಾಣ ಮಾಡುವ ಕೆಲಸವನ್ನು ಮತ್ತೊಮ್ಮೆ SP ಅವರು ಮಾಡಿದ್ದಾರೆ. ಬರೀ 3 ದಿನದಲ್ಲಿ ನಮ್ಮ ಮೊನ್ನೆ 2 ಕೇಸಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ ಎಷ್ಟೋ ಪ್ರಕರಣಗಳು 3 ವರ್ಷ 4 ವರ್ಷದಿಂದ ಚಾರ್ಜ್ ಶೀಟ್ ಆಗದೆ, ವರ್ಷಾನುಗಟ್ಟಲೆ ಚಾರ್ಜ್ ಶೀಟ್ ಆಗದೆ ಕೊಳೆಯುವಂಥ ಪ್ರಕರಣಗಳಿದೆ. ಆದರೆ 2 ದಿನದಲ್ಲಿ 3 ದಿನದಲ್ಲಿ ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥ ಇತಿಹಾಸವನ್ನು ಸಹ SP ಅವರು ಮಾಡಿದ್ದಾರೆ. ಅದರ ಜೊತೆಗೆ ಈಗ ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಕಳಿಂಜದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಚಾರ್ಜ್ ಶೀಟನ್ನು ಮೊನ್ನೆ ಮಾಡಿದ್ದಾರೆ. ಪ್ರಾಯಶಃ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗದ ವ್ಯವಸ್ಥೆಗೆ ಒಂದು ದ್ರೋಹ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದು. ಕಳಿಂಜದ ಘಟನೆ ಹಕ್ಕುಚ್ಯುತಿಗೆ ಸಂಬಂಧಪಟ್ಟಂತೆ ನಾನು ಸದನದಲ್ಲಿ ಮಾತಾಡಿದ್ದೆ. ಸದನದ ಸ್ಪೀಕರ್ ಅವರು ಅದನ್ನು ಹಕ್ಕುಚ್ಯುತಿ ಕಮಿಟಿಗೆ ವರ್ಗಾವಣೆ ಮಾಡಿದರು. ಆ ಸಂದರ್ಭದಲ್ಲಿ ಈ ರಾಜ್ಯದ ಅರಣ್ಯ ಇಲಾಖೆ ಸಚಿವರು ಸದನದಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ, ನಾವು ಆ ಕೇಸನ್ನು ವಿಡ್ರಾ ಮಾಡ್ತೇವೆ ಅಂತ ಹೇಳಿ. ಒಬ್ಬ ರಾಜ್ಯದ ಮಂತ್ರಿ ಹೇಳಿರ್ತಕ್ಕಂಥ ಸದನದಲ್ಲಿ ಹೇಳಿರ್ತಕ್ಕಂಥ ಮಾತಿಗೆ ವಿರುದ್ಧವಾಗಿ ನಮ್ಮ ಜಿಲ್ಲೆಯ SP ಅವರು ಅದಕ್ಕೆ ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತ ಹೇಳಿದರೆ ಇದು ಯಾವ ರೀತಿಯಾಗಿರ್ತಕ್ಕಂಥ ಕಾನೂನು, ಯಾವ ರೀತಿಯಾಗಿರ್ತಕ್ಕಂಥ ಆಡಳಿತ ಈ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅದನ್ನು ಸಹ ಚಾರ್ಜ್ ಶೀಟ್ ಮಾಡಿರ್ತಕ್ಕಂಥದ್ದು, ಅದು ಸಹ ಸದನದಲ್ಲಿ ಕೇಸ್ ವಿಡ್ರಾ ಮಾಡ್ತೇವೆ ಅಂತ ಹೇಳಿಕೆ ಕೊಟ್ಟು ಇವತ್ತು ಮತ್ತೆ ಅದರ ಮೇಲೆ ಚಾರ್ಜ್ ಶೀಟ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾವ ರೀತಿ ಮಾಡಬೇಕು ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಆದರೆ ನಿಮ್ಮ ಸರ್ಕಾರದಲ್ಲಿ ಕಠಿಣ ಕ್ರಮ ಅಂತ ಹೇಳಿ ಅದು ಟ್ರೋಲ್ ಆಗ್ತಿತ್ತು. ಆದರೆ ಇದನ್ನು ನೋಡಿ ನೀವು ಮುಂದಕ್ಕೆ ಕಲಿತೀರಾ ಅಂತ ಹೇಗೆ? ನೋಡಿ, ಕಾಂಗ್ರೆಸ್ ಅಂತ ಹೇಳಿದರೆ ಅದು ದ್ವೇಷದ ರಾಜಕಾರಣ ಮಾಡುವ ಪಾರ್ಟಿ. ಇವತ್ತು ಶಶಿರಾಜ್ ಶೆಟ್ಟಿ ಒಬ್ಬ ಅಮಾಯಕ ಯುವ ಮೋರ್ಚಾದ ಕಾರ್ಯಕರ್ತ. ಅವನ ಮೇಲೆ ಹೇಗೆ FIR ಮಾಡಿ ಅವನನ್ನು ಜೈಲಿಗೆ ಹಾಕಿದ್ದಾರೆ? ನಾವು ಈ ರೀತಿಯ ದ್ವೇಷದ ರಾಜಕಾರಣವನ್ನು ಈ ರಾಜ್ಯದಲ್ಲಿ ಎಲ್ಲೂ ಮಾಡಲಿಲ್ಲ. ಇವತ್ತು ಕಠಿಣ, ನೀವು ಹೇಳಿದಾಗೆ ಅವರು ಕಠಿಣ ಕ್ರಮ ಅಂತ ಹೇಳಿದರೆ ಇದು ಸಂವಿಧಾನದ ವಿರೋಧ ಮಾಡತಕ್ಕಂಥ ವ್ಯವಸ್ಥೆ. ಪ್ರಾಯಶಃ ಆ ಕಾರಣಕ್ಕೋಸ್ಕರನೇ ದೇಶದಲ್ಲಿ ಅವರನ್ನು ಇಷ್ಟು ತಿರಸ್ಕಾರ ಮಾಡಿರೋದು ಜನ. ನಾಳೆಯೂ ಅವರನ್ನು ಈ ದೇಶದಲ್ಲಿ ತಿರಸ್ಕಾರ ಮಾಡೋದು ಯಾವ ಕಾರಣಕ್ಕೋಸ್ಕರ ಅಂತ ಹೇಳಿದರೆ ಅವರು ಮಾಡಿರ್ತಕ್ಕಂಥ ಈ ರೀತಿಯ ಷಡ್ಯಂತ್ರದ ರಾಜಕಾರಣಕ್ಕೋಸ್ಕರ. ನೋಡಿ, ಒಂದು ಕೋರ್ಟಿನಲ್ಲಿ ಇರತಕ್ಕಂಥ ಒಂದು ಕೇಸು ಜಜ್ಮೆಂಟ್ ಬರಲಿ, ಆಮೇಲೆ ನೋಡುವ. ಒಂದು ನಿಮಿಷ, ಯಾರು ನೋಡಿ, ಒಂದು ಕೇಸಿನಲ್ಲಿ ಇಂಥವನ ಅಪರಾಧಿ ಅಂತ ಹೇಳಿದರೆ ದೂರಿನಲ್ಲಿ ಅವನ ಹೆಸರು ಬೇಕು. ಶಶಿರಾಜ್ ಶೆಟ್ಟಿಯ ಹೆಸರು ದೂರಿನಲ್ಲಿ ಇಲ್ಲ. ದೂರಿನಲ್ಲಿ ಇಲ್ಲದೆ ಶಶಿರಾಜ್ ಶೆಟ್ಟಿಯ ಹೆಸರನ್ನು ಮಾಜಾರ್ ಮಾಡಿದ ನಂತರ ಸ್ಥಳ ಇಲ್ಲ ಒಂದು ನಿಮಿಷ ಹೇಳ್ತೇನೆ. ಮಾಜಾರ್ ಮಾಡಿದ ನಂತರ, ಸ್ಥಳ ಮಾಜಾರ್ ಮಾಡಿದ ನಂತರ ಹೆಸರು ಒಬ್ಬ ರೈಟಿಂಗಲ್ಲಿ ಬರೀತಾನೆ, ಅವನ ಹ್ಯಾಂಡ್ ರೈಟಿಂಗ್ ಬಿಟ್ಟು
ಯಾವುದೋ ಒತ್ತಡಕ್ಕೆ ಇನ್ನೊಬ್ಬನ ಹ್ಯಾಂಡ್ ರೈಟಿಂಗಲ್ಲಿ ಬದಿಯಲ್ಲಿ ಶಶಿರಾಜ್ ಶೆಟ್ಟಿಯ ಹೆಸರನ್ನು ಬರೀತಾರೆ. ಅವ ನಿಜವಾದ ಅಪರಾಧಿ ಅಂತ ಆಗಿದ್ದರೆ ಫಸ್ಟ್ ಕಂಪ್ಲೇಂಟಲ್ಲಿ ಅವನ ಹೆಸರು ಬರಬೇಕಿತ್ತಲ್ಲ. ಇನ್ನೊಂದು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ಅರೆಸ್ಟ್ ಆಗಿದೆ, ಜೈಲಿನಲ್ಲಿದ್ದಾರೆ. ಇನ್ನು ಮುಂದೆ ಬೇಲ್ ಆಗುವವರಿಗೆ ನಾವು ಕಾನೂನಿನ ವ್ಯವಸ್ಥೆಯನ್ನು ನಾವು ಗೌರವಿಸಲೇಬೇಕು. ನೀವು ಹೇಳಿದ್ದಕ್ಕೆ ಉತ್ತರವನ್ನು ನಾನು ಮತ್ತು ಶಶಿರಾಜ್ ಈ ಜಿಲ್ಲೆಯಲ್ಲಿ ನಾವು ದೇವರನ್ನು ನಂಬುವವರು. ಶಶಿರಾಜ್ ಬಂದ ನಂತರ ಒಂದು ಒಳ್ಳೆಯ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡಿಸ್ತೇನೆ, ನಾನು ಆ ವ್ಯವಸ್ಥೆಯಲ್ಲಿ ಇರಲಿಲ್ಲ ಎನ್ನುವಂಥದ್ದನ್ನು. ಈ ಜಿಲ್ಲೆಯ ಜನ ಕಾನೂನನ್ನು ಹೇಗೆ ಗೌರವಿಸ್ತಾರೋ ಹಾಗೆಯೇ ಈ ಜಿಲ್ಲೆಯಲ್ಲಿರ್ತಕ್ಕಂಥ ದೇವರ ಮೇಲೆಯೂ ನಂಬಿಕೆ ಇಟ್ಟು ಗೌರವವನ್ನು ಹೊಂದಿರತಕ್ಕಂಥವರು. ನೂರಕ್ಕೆ ನೂರು ಸರಿ. ನೋಡಿ, ಒಂದು ನಿಮಿಷ ಕೇಳಿ, ನಾನು ಕೇಳಿದೆ, ಒಬ್ಬ ಅಮಾಯಕನನ್ನು ಒಂದು ಕಾನೂನು ಏನು ಹೇಳ್ತದೆ, 100 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದಿದ್ದರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಕಾನೂನೇ ಹೇಳ್ತದೆ. ಶಶಿರಾಜ್ ಒಬ್ಬ ನಿರಪರಾಧಿಯನ್ನು ರಾಜಕೀಯ ಷಡ್ಯಂತ್ರಕ್ಕೆ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿದಾಗ ನನ್ನ ಕ್ಷೇತ್ರದ ಮತದಾರನಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾನು ಪ್ರತಿಭಟಿಸಬೇಕಾಗಿರ್ತಕ್ಕಂಥದ್ದು ನನ್ನ ಹಕ್ಕು, ನನ್ನ ಕರ್ತವ್ಯ, ನನ್ನ ಬದ್ಧತೆ. ಅದನ್ನು ನಾನು ಮಾಡಿದ್ದೇನೆ, ಮುಂದೆಯೂ ಮಾಡ್ತೇನೆ. ಠಾಣೆಯಲ್ಲಿ ಬಳಸಿದ ಭಾಷೆ ಯಾವುದು ಹೇಳಿ ನೀವು? ಹಾಂ, ನಿಮ್ಮ ಅಪ್ಪಂದ ಅಂತ ಕೇಳಿ ತಪ್ಪೇನಿದೆ? ಒಂದು ವಿಷಯ ನೆನಪಿಕೊಟ್ಟು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳುವಿನಲ್ಲಿ ನೀನು ಅಮ್ಮೇರ್ನ ಅಂತ ಹೇಳುವಂಥದ್ದು ಇದು ಸ್ವಾಭಾವಿಕ ಮಾತು. ಇದು ಸ್ವಾಭಾವಿಕ ಮಾತು. ಇವತ್ತು ಇದಕ್ಕಿಂತ ಹೆಚ್ಚಿನದ್ದು, ವಿಧಾನಸೌಧದಲ್ಲಿ ಅಧಿಕಾರಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಅವತ್ತು ಶಂಕರ್ ಬಿದಿಯವರ ಕಾಲರ್ ಹಿಡಿದ್ರಲ್ಲ, FR ಆಯ್ತಾ? ನಾವು ಮಾಡಿರ್ತಕ್ಕಂಥದ್ದು ಕಾಲರ್ ಹಿಡಿಯುವ ಪ್ರಯತ್ನ ಮಾಡಲಿಲ್ಲ. ನಾವು ಮಾಡಿರ್ತಕ್ಕಂಥದ್ದು ಪ್ರತಿಭಟನೆ, ಸಂವಿಧಾನ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ನಾವು ಬಳಸಿರ್ತಕ್ಕಂಥದ್ದು. ನೋಡಿ, ಸಂವಿಧಾನದ ವ್ಯವಸ್ಥೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಆ ಕಾರಣಕ್ಕೋಸ್ಕರ ಇವತ್ತು ಮನೆಯಲ್ಲಿರ್ತಕ್ಕಂಥ, ನಾಳೆಯಿಂದಲೂ ಅವರು ಮತ್ತೆ ಮನೆಯಲ್ಲಿದ್ದಾರೆ. ನಾವು ಸಂವಿಧಾನದ ರಕ್ಷಕರು. ನಾವು ಖಂಡಿತವಾಗಿಯೂ ಜನರ ಪರವಾಗಿ ಇದೇ ರಾಜ್ಯದಲ್ಲಿ, ಈ ತಾಲೂಕಿನಲ್ಲಿ ಹೋರಾಟ ಮಾಡ್ತಕ್ಕಂಥ ಹೋರಾಟವನ್ನು ಮಾಡೇ ಮಾಡ್ತೇವೆ. ಖಂಡಿತ ಇಲ್ಲ, ಮನೆಯಲ್ಲಿರ್ಬೋದು. ಆದರೆ ನಮಗೆ ನ್ಯಾಯಯುತವಾಗಿರ್ತಕ್ಕಂಥ ಸ್ಥಾನವನ್ನು ಭಾರತೀಯ ಜನತಾ ಪಾರ್ಟಿಗೆ ಜನ ಮತದಾರರು ಕೊಟ್ಟಿದ್ದಾರೆ. ವೋಟಿಂಗ್ ಪರ್ಸೆಂಟೇಜ್ ಇವತ್ತು ನಾವು 66 ಇದ್ದರೆ ಸುಮಾರು 42 ವಿಧಾನಸಭಾ ಕ್ಷೇತ್ರದಲ್ಲಿ ಬರೀ 5,000ದಲ್ಲಿ ಸೋತಿದ್ದೀವಿ ನಾವು. ಹೌದು, ಅದನ್ನು ಹೇಳಿದ್ನಲ್ಲ, ಅದು ಈಗಲ್ಲ. ಯಾವ ಮಾತು ಹೇಳಿದ್ದಾರೆ, ಯಾವ ಮಾತು ಹೇಳಲಿಲ್ಲ, ಅದನ್ನು ನಾನು ಚರ್ಚೆ ಮಾಡಲಿಕ್ಕೆ ಈಗ ರೆಡಿ ಇಲ್ಲ. ಜಜ್ಮೆಂಟ್ ಬರಲಿ, ಆಮೇಲೆ ಮಾತಾಡ್ತೀನಿ. ಚರ್ಚೆ ಮಾಡುವಾಗಿಲ್ಲ. ಕೋರ್ಟಲ್ಲಿರುವ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡುವಾಗಿಲ್ಲ. ನಾವು ಚರ್ಚೆ ಮಾಡುವಾಗಿಲ್ಲ, ನೀವು ಚರ್ಚೆ ಮಾಡುವಾಗಿಲ್ಲ. ಯಾವುದು? ನಾವು SP ಅವರ ಬಗ್ಗೆ ಮಾತ್ರ ಮಾತಾಡಿರೋದು. ಕೋರ್ಟಲ್ಲಿರುವ ವಿಷಯದ ಮಾತಾಡಿದ್ದು ನೀವು. ಪ್ರಶ್ನೆ ಕೇಳಿದ್ದು ನೀವು. ಶಶಿರಾಜ್ ಅವರನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಕೇಸುಗಳಿಲ್ಲ. ಈ ಸರ್ಕಾರ ಬಂದ ನಂತರ ಒಂದು ಮೊಕದ್ದಮೆಯನ್ನು ಸೃಷ್ಟಿ ಮಾಡಿ ರೌಡಿ ಲಿಸ್ಟರನ್ನು ಹಾಕುವಂಥ ವ್ಯವಸ್ಥೆಯನ್ನು ಮಾಡಿದರು. ಏನು? ಅಲ್ಲಲ್ಲ, ಅಲ್ಲಿಯೇ ಒಂದು ಕೇಸನ್ನು ಸೃಷ್ಟಿ ಮಾಡಿ, ಅದರಲ್ಲೂ ಆ್ಯಕ್ಚುಲಿ ಅವರಿಗೆ FIR ಆಗಲಿಲ್ಲ, ಅದು ಕಾಂಪ್ರಮೈಸಲ್ಲಿ ಮುಗ್ದಿದೆ. ಆ ಒಂದು ಕೇಸಿಗೋಸ್ಕರ ಅವರು ರೌಡಿ ಲಿಸ್ಟರ್ ಹಾಕಿದ್ದಾರೆ. ಅದನ್ನೇ ಹೇಳಿದಲ್ಲ, ದ್ವೇಷದ ರಾಜಕಾರಣ ಮಾಡೋದು ಕಾಂಗ್ರೆಸ್. 6 ತಿಂಗಳಲ್ಲಿ
ಒಂದೇ ಕೇಸು, ಅದು ಕಾಂಪ್ರಮೈಸಲ್ಲಿ ಮುಗ್ದಿದೆ ಸ್ಟೇಷನಲ್ಲಿ, ಅದಕ್ಕೆ ರೌಡಿ ಶೀಟರ್ ಆಗಿರ್ತಕ್ಕ. ಅದೇ ನಾನು ಹೇಳಿದ್ದು, 6 ತಿಂಗಳ ಹಿಂದೆ ಒಂದು ಕೇಸನ್ನು ಸೃಷ್ಟಿ ಮಾಡಿ ಆ ಕೇಸಲ್ಲಿ ಅದು ಕಾಂಪ್ರಮೈಸ್ ನಮ್ಮ ಮೇಲೆನಾ 100% ಈ ಸರ್ಕಾರ ಹಾಕಿದ್ರು ಹಾಕ್ಬೋದು. ಒಂದನೇದು ಶಶಿರಾಜ್ ಶೆಟ್ಟಿ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ. ಆ ಘಟನೆ ಅವ್ರಿಗೆ ಹಾಕಿರೋ ಹಿನ್ನೆಲೆ ಅವ್ರು ಏನು ಅಂತ ಹೇಳುವಂಥದ್ದನ್ನ ಶಾಸಕರು ಹೇಳಿದ್ದಾರೆ. ಸಹಜವಾಗಿ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರ ಮೇಲೆ ಕೇಸುಗಳು ದಾಖಲಾದಾಗ ಒಬ್ಬ ಶಾಸಕನಾಗಿ ಅವರು ಠಾಣೆಗೆ ಹೋಗಿ ಪ್ರತಿಭಟನೆ ಮಾಡತಕ್ಕಂಥದ್ದು ಹಕ್ಕು, ಅದು ಮಾಡಿದ್ದಾರೆ. ಆ ನಂತರ ಕೇಸುಗಳನ್ನು ಹಾಕಿರುವಂಥದ್ದು 2 ದಿನಗಳ ನಂತರ. ಆ ಕೇಸ್ ಹಾಕಿದಾಗ ನಾವೆಲ್ಲ ಜನಪ್ರತಿನಿಧಿಗಳು ನಮ್ಮ ಶಾಸಕರ ಮೇಲೆ ಕೇಸ್ ಆಗಿದೆ ಮತ್ತು ಪೊಲೀಸ್ ಇಲಾಖೆ ಅಲ್ಲಿ ಬಂದು ನಿಂತಿದೆ ಹೇಳೋ ಕಾರಣಕ್ಕೋಸ್ಕರ ನಾವೆಲ್ಲ ಹೋಗಿದ್ವಿ. ನಾವು ಹೋಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಸಹಜವಾಗಿ ನಮ್ಮ ಕಾರ್ಯಕರ್ತರು ಮತ್ತು ಶಾಸಕರ ಅಭಿಮಾನಿಗಳು ಸೇರಿದರು. ಭಾಳ ಶಾಂತಿಯುತವಾಗಿತ್ತು. ನಾನು ಹೋದಂಥ ಸಂದರ್ಭ ಗಮನಿಸಿದೆ. ಸುಮಾರು ಮಧ್ಯಾಹ್ನ 2 ಗಂಟೆಗೆ ಹೋದವ ರಾತ್ರಿ 8:30 ಗಂಟೆವರೆಗೆ ಅದೇ ಪ್ರದೇಶದಲ್ಲಿ ಇದ್ದೀವಿ ನಾವು. ಆಮೇಲೆ ಜನಪ್ರತಿನಿಧಿಗಳು ಇದ್ದರು. ಶಾಂತಯುತವಾಗಿ ಒಂದು ಸಹಜವಾಗಿರ್ತಕ್ಕಂಥ ಉದ್ವೇಗ ಕಾರ್ಯಕರ್ತರಲ್ಲಿ. ಅಲ್ಲಿರ್ತಕ್ಕಂಥ ಪೊಲೀಸರು ಬೆಳಿಗ್ಗೆ ಹೇಗೆ ಬಂದ್ದಾರೆ, ಏನು ನೋಟಿಸ್ ಮಾಡಿದ್ದಾರೆ, ಮತ್ತು ಯಾಕೆ ಸ್ಟೇಷನ್ಗೆ ಬರಬೇಕು ಅಂತ ಹೇಳಿದ್ದಾರೆ ಹೇಳುವಂಥದ್ದನ್ನು ಶಾಸಕರು ಹೇಳಿದ್ದಾರೆ, ವಕೀಲರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ವಕೀಲರು ಅಲ್ಲಿರ್ತಕ್ಕಂಥ DYSP ಮತ್ತು ಸಬ್ ಇನ್ಸ್ಪೆಕ್ಟರ್ಗೆ ಈ ಕಾನೂನಲ್ಲಿರ್ತಕ್ಕಂಥ ಸಾಧ್ಯತೆಗಳೇನು ಅಂತ ಹೇಳುವಂಥದ್ದನ್ನು ವಿವರಿಸಿದ್ದಾರೆ. ನಾವು ಹೋದ್ಮೇಲೆ DYSP ಅವರು ನಮಗೆ ಇವ್ರಿಗೆ ನೋಟಿಸ್ ಕೊಟ್ಟಿರಲಿಲ್ಲ. ನಾವು ಹೇಳಿದ್ವಿ, ನೀವು ನೋಟಿಸ್ ಕೊಡಿ, ಬಂಧನ ಮಾಡುವಾಗಿಲ್ಲ. ನಮ್ಮ ಎದುರು ಅವರು ಹಾಗೆ ಹೇಳಿ ಮಾತು. ಆ ನಂತರ ನೀವು SP ಅವ್ರ ಹತ್ರ ಮಾತಾಡಿದ್ದು, ನಾವು ಸ್ವಲ್ಪ ಸಮಯ ಬೇಕು ಅಂತ ಕೇಳಿದ್ರು. ಅವ್ರು ಹೊರಗೆ ಹೋದ್ರು, ಯಾರ ಹತ್ರ ಮಾತಾಡಿ ಬಂದರು. ಬಂದ ಮೇಲೆ ನಾವು ಕೇಳಿದ್ವಿ, ನೀವು ಆ ಆಧಾರದಲ್ಲಿ ಬಂಧನ ಮಾಡ್ತೀವಿ. ಆಗ ಅವ್ರು ಹೇಳಿದ್ದು ಸ್ಪಷ್ಟ ಇದೆ, ನಾವು ಬಂಧನ ಮಾಡಲಿಕ್ಕೆ ಬಂದವರಲ್ಲ, ನಾವು ನೋಟಿಸ್ ಕೊಡಲಿಕ್ಕೆ ನೋಟಿಸ್ ಕೊಟ್ಟು ಹೋಗಿ ಅಂತ ಹೇಳಿ. ಆಗ ಅವ್ರು ಹೇಳಿದರು, ನಮಗೆ ಶಾಸಕರ ಹೇಳಿಕೆಗಳು ಬೇಕು, ಅದನ್ನು ಇಲ್ಲಿ ಕೊಡಿ ಅಂತ ನಾನು ಹೇಳಿದ್ದು. ಇಲ್ಲೇ ಕೊಡಿ, ಹೇಳಿಕೆ ಇಲ್ಲೇ ತಗೊಳ್ಳಿ. ಹಾಗಾದ್ರೆ ಕಾನೂನು ಪ್ರಕಾರ ನಮಗೆ ಅವ್ರು ಸ್ಟೇಷನಲ್ಲಿ ಬಂದು ಹೇಳಿಕೊಡು. ಅದು ನಾವೊಂದು ಸ್ಪಷ್ಟವಾಗಿ ಹೇಳಿದ್ವಿ, ಭಾರತೀಯ ಜನತಾ ಪಾರ್ಟಿ ಕಾನೂನಿಗೆ ಗೌರವ ಕೊಡ್ತದೆ. ನಮ್ಮ ಶಾಸಕರು ನಿಮ್ಮಲ್ಲಿಗೆ ಬಂದು ಹೇಳಿಕೆಯನ್ನು ಕೊಡ್ತಾರೆ, ನಾನು ಹೇಳಿರುವಂಥದ್ದು ಶಬ್ದ. ಆದರೆ ನೀವು ಕರ್ಕೊಂಡು ಹೋಗೋಗಿಲ್ಲ, ನಾವು ಕರ್ಕೊಂಡು ಬರ್ತೀವಲ್ಲ, ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಹಾಗೆ ನಾವು ಶಾಸಕರ ಜೊತೆಯಾಗಿ ಬರ್ತೀವಿ, ಶಾಸಕರು ಬಂದು ಹೇಳಿಕೆ ಕೊಡ್ತಾರೆ. ಬಂಧನ ಮಾಡೋದಾದರೆ ಈಗ ನಾವೆಲ್ಲ ಇದ್ದೀವಿ, ಬಂಧನ ಮಾಡಿ, ನಮ್ಮನ್ನು ಜೊತೆಯಾಗಿ ಬಂಧನ ಮಾಡಿ ಅಂತ ಹೇಳಿದ್ರು. ಆಗ ಸ್ಪಷ್ಟವಾಗಿ DYSP ಹೇಳಿದ್ರು, ನಾವು ಬಂಧನ ಮಾಡಲಿಕ್ಕೆ ಬಂದದಲ್ಲ, ನಾವು ಅವರ ಹೇಳಿಕೆಯನ್ನು ತಗೋಬೇಕು, ಹೇಳಿಕೆ ಕೊಡಲಿಕ್ಕೆ ಅವರಿಗೆ ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ದೇವೆ, ಅದಕ್ಕೋಸ್ಕರ. ಹಾಗಾದರೆ ನೀವು ಹೋಗಿ, ಈಗ ಇಲ್ಲಿರ್ತಕ್ಕಂಥ ಕ್ಲಿಯರ್ ಮಾಡಿ, ನಿಮ್ಮಿಂದಲೇ ಗೊಂದಲ ಬೇಡ ಅಂತ ಹೇಳಿದಾಗ DYSP ಅವರು ಅದಕ್ಕೆ ಒಪ್ಪಿ ಅವರು ಹೋಗಿದ್ದಾರೆ. ಸಂಜೆವರೆಗೆ ಪ್ರಯತ್ನ ಮಾಡಿ ರಾತ್ರಿ ಆ ಮಧ್ಯ ಅದೇ ಗಲಾಟೆ ಆದಮೇಲೆ ನಾವು ಮಾತುಕತೆ ಮಾಡಿದ್ವಿ. ಒಳಗೆ ಇವರ ಮನೆ ಒಳಗೆ ಹೋಗುವಂಥ ಎಲ್ಲ ಪ್ರಯತ್ನಗಳು ಮಾಡಿದ್ರು, ಮತ್ತು ಜೋರಾಗಿ ಮಾತನಾಡಿದ್ಮೇಲೆ ಹೋಗಿದ್ದಾರೆ. ಆ ನಂತರ ಎಲ್ಲ ಪೊಲೀಸ್ ಅಧಿಕಾರಿಗಳು ಹೋದ್ಮೇಲೆ, ಎಲ್ಲ ಪೊಲೀಸರು ಖಾಲಿ ಆದಮೇಲೆ, ಕಾರ್ಯಕರ್ತರು ಎಲ್ಲ ಹೋದ್ಮೇಲೆ 2 ಗಂಟೆಯ ನಂತರ ಶಾಸಕರು, ವಕೀಲರುಗಳು, ಕಾರ್ಮಿಕರೆಲ್ಲ ಸೇರಿ ನಮ್ಮ ಶಾಸಕರ ಜೊತೆಯಲ್ಲಿ ಹೋಗಿದ್ದಾರೆ, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಕಿ ಉಳಿದಲ್ಲಿ ನಡೆದಿರುವಂಥ ಘಟನೆಗಳು ಆಗಿದ್ದಾವೆ. ಹಾಗಾಗಿ ಅಲ್ಲಿ ಸ್ಪಷ್ಟವಾಗಿ ಮಾತುಕತೆ. ಅದಕ್ಕಿಂತ ಮುಂಚೆ ಗಣೇಶ್ ಕಾರ್ಣಿಕ್ SP ಅವ್ರ ಹತ್ರ ಮಾತಾಡಿದ್ದು, ಅವರು ವಕೀಲರು ಹೇಳಿರುವಂಥ ಕಾನೂನು ಅಂಶಗಳನ್ನು ಅವರ ಗಮನಕ್ಕೆ ತಂದರು. ಗಣೇಶ್ ಕಾರ್ಣಿಕರ ಹತ್ರ ಅವರು ಮಾತನಾಡಿದರು, ಫೋನ್ ಇಟ್ಟರು. ಇಟ್ಮೇಲೆ DYSP ಒಂದ್ಸರಿ ಒಳಗೆ ಹೋಗುವಂಥ ಪ್ರವೇಶ ಮಾಡುವಂಥದ್ದು ಮಾಡಿದ್ರು. ಗಲಾಟೆ TV ಚಾನಲ್ ಎಲ್ಲ ಇತ್ತು. ಆ ನಂತರ ನಾವು ಗಟ್ಟಿಯಾಗಿ ಹೇಳಿದ್ಮೇಲೆ ಅವರು ವಾಪಸ್ ಹೋಗಿದ್ದಾರೆ. ಹಾಗಾಗಿ ಇದು ಯಾವುದೇ ಪೊಲೀಸರು ಹಿಡ್ಕೊಂಡು ಹೋದ್ದಲ್ಲ ಶಾಸಕರನ್ನು, ಅಥವಾ ಅವರು ಬಂಧನ ಮಾಡಿ ಕರ್ಕೊಂಡು ಹೋದ್ದಲ್ಲ. ಕಾನೂನಿಗೆ ಗೌರವ ಕೊಟ್ಟು ಶಾಸಕರು ಹೋಗಿ ಅಲ್ಲಿ ಹೇಳಿಕೆಯನ್ನು ನೀಡಿ ಬಂದಿದ್ದಾರೆ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ.
ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. Email chetanabeautystudio@gmail.com. Web www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.